ಹರ್ಷಿತಾ. ಕಾರ್ವಾಪ್ಲರ್ ಚಾನೆಲ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಶಿರಸಿಯಲ್ಲಿ ಜೋಪಡಿಯೇ ಜೀವನಾಧಾರ. ಸಮರ್ಪಕ ರಸ್ತೆ ಹಾಗೂ ಆಂಬ್ಯುಲೆನ್ಸ್ ಇಲ್ಲದೆ ಅಂಕೋಲಾದ ವರಿಲ್ಬೇಣಾದ ಹಳ್ಳಿಯ ರೋಗಿಗಳ ಪರದಾಟ. ಯಲ್ಲಾಪುರದಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯಿಂದ ಹಿಂದೂಗಳ ಸರಣಿ ಹತ್ಯೆ ಖಂಡಿಸಿ ತಹಶೀಲ್ದಾರ್ ಅವರ ಮುಖಾಂತರ ಗೃಹ ಮಂತ್ರಿಗಳಿಗೆ ಮನವಿ. ಕಾರವಾರ ತಾಲೂಕಿನ ಕೇರವಡಿ ಗ್ರಾಮದಲ್ಲಿ ಬೇಕರಿ ಸಾಗಿಸುತ್ತಿದ್ದ ಓಮ್ನಿಗೆ ಆಕಸ್ಮಿಕ ಬೆಂಕಿ. ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 4 ಕರೋನಾ ಪಾಸಿಟಿವ್ ಕೇಸ್. ವಾರ್ತೆಗಳ ವಿವರ. ಸಮರ್ಪಕ ರಸ್ತೆ ಹಾಗೂ ಆಂಬ್ಯುಲೆನ್ಸ್ ಇಲ್ಲದೆ ಅಂಕೋಲಾದ ವರಿಲ್ಬೇಣಾದ ಹಳ್ಳಿಯ ರೋಗಿಗಳ ಪರದಾಟ. ಆಂಬ್ಯುಲೆನ್ಸ್ ಇಲ್ಲದೆ 5 ಕಿಲೋಮೀಟರ್ ಜೋಲಿಯಲ್ಲಿ ರೋಗಿಯನ್ನು ಕಾಡಿನಲ್ಲಿ ಆಸ್ಪತ್ರೆಗೆ ಹೊತ್ತೊಯ್ದ ಮನಕಲಕುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ವರಿಲ್ಬೇಣಾದಲ್ಲಿ ನಡೆದಿದೆ. ನೂರಪೊಕ್ಕಗೌಡ 70 ವರ್ಷ ಎಂಬುವವರು ನಿನ್ನೆ ಪಾರ್ಶ್ವವಾಯುಗೆ ಒಳಗಾಗಿದ್ದರು. ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಕರೆದೊಯ್ಯಬೇಕಿತ್ತು. ಆದರೆ ವರಿಲ್ಬೇಣಾದಲ್ಲಿ ರಸ್ತೆ ಸಮರ್ಪಕವಾಗಿ ಇಲ್ಲದ ಕಾರಣ 5 ಕಿಲೋಮೀಟರ್ ಅಂಕೋಲಾ ನಗರಕ್ಕೆ ಕುರ್ಚಿಯಲ್ಲಿ ಕೂರಿಸಿ ಕಾಡಿನ ದಟ್ಟ ಹಾದಿಯಲ್ಲಿ ಕುಟುಂಬದವರು ಜೋಲಿ ಮಾಡಿ ಕರೆತಂದಿದ್ದಾರೆ. ಇನ್ನು ಅಂಕೋಲಾದಲ್ಲಿ ಆಂಬ್ಯುಲೆನ್ಸ್ ಸಿಗದ ಕಾರಣ ಖಾಸಗಿ ವಾಹನ ಮಾಡಿ ಮಂಗಳೂರಿಗೆ ಕರೆದೊಯ್ಯಲಾಗಿದೆ. ಜಿಲ್ಲೆಯ ಹಲವು ಭಾಗದಲ್ಲಿ ನಗರ ಸಮೀಪವಿದ್ದರೂ ರಸ್ತೆಗಳು ಸಮರ್ಪಕವಾಗಿ ಇಲ್ಲದ ಕಾರಣ ಆಂಬ್ಯುಲೆನ್ಸ್ಗಳು ಬರಲು ನಿರಾಕರಿಸುತ್ತಾರೆ. ಇದರಿಂದಾಗಿ ಹಳ್ಳಿಯ ರೋಗಿಗಳು ಪರದಾಡುವಂತಾಗಿದೆ. ಶಿರಸಿಯಲ್ಲಿ ಜೋಪಡಿಯೇ ಜೀವನಾಧಾರ. ಶಿರಸಿ 2 ವರ್ಷಗಳ ಹಿಂದೆ ಅತಿವೃಷ್ಟಿಯ ಕಾರಣದಿಂದ ಸೂರು ಕಳೆದುಕೊಂಡ ತಾಲೂಕಿನ 110 ಕುಟುಂಬಗಳ ಶಾಶ್ವತ ಸೂರಿನ ಕನಸು ಇಂದಿಗೂ ಈಡೇರಿಲ್ಲ. ಸರ್ಕಾರದಿಂದ ಪರಿಹಾರ ಬಾರದ ಕಾರಣ ಜೋಪಡಿಯೇ ಇವರಿಗೆ ಜೀವನಾಧಾರವಾಗಿದೆ. 2019ರಲ್ಲಿ ಎದುರಾದ ಅತಿವೃಷ್ಟಿಗೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಸಾಕಷ್ಟು ಮನೆಗಳು ಸಂಪೂರ್ಣ ಹಾಗೂ ಭಾಗಶಃ ನಾಶವಾಗಿದ್ದವು. ಸಂತ್ರಸ್ತರನ್ನು ಎ ಮತ್ತು ಬಿ ವರ್ಗಗಳಾಗಿ ವಿಂಗಡಿಸಿ ಅವರ ಮನೆಗಳ ಮರು ನಿರ್ಮಾಣಕ್ಕೆ ತಲಾ 5 ಲಕ್ಷ ರೂಪಾಯಿ ನೆರವು ಘೋಷಿಸಿ ಅದರಲ್ಲಿ ತಕ್ಷಣ 1 ಲಕ್ಷ ರೂಪಾಯಿ ಸಂತ್ರಸ್ತರ ಖಾತೆಗಳಿಗೆ ನೇರವಾಗಿ ಪಾವತಿಸಿತ್ತು. ಉಳಿದ ಹಣವನ್ನು ಕೂಡ ತಕ್ಷಣವೇ ನೀಡುವುದಾಗಿ ತಿಳಿಸಿತ್ತು. ಆದರೆ 2 ವರ್ಷ ಕಳೆದರೂ ಇನ್ನೂ ತಲಾ 4 ಲಕ್ಷ ರೂಪಾಯಿಗಳಂತೆ 4 ಕೋಟಿ ರೂಪಾಯಿಯನ್ನು ಸರ್ಕಾರ ನೀಡಬೇಕಿದೆ. ಹೀಗಾಗಿ 1 ಲಕ್ಷ ರೂಪಾಯಿಗಳಲ್ಲಿ ಮನೆಯ ತಳಪಾಯ ಹಾಕಿಸಿಕೊಂಡವರು ಇಂದಿಗೂ ಅದೇ ಸ್ಥಿತಿಯಲ್ಲಿದ್ದು ಉಳಿದುಕೊಳ್ಳಲು ಶೆಡ್ ಹಾಗೂ ಜೋಪಡಿಯನ್ನು ಆಶ್ರಯಿಸಿದ್ದಾರೆ. ಬೇಕರಿ ಸಾಗಿಸುತ್ತಿದ್ದ ಓಮ್ನಿಗೆ ಆಕಸ್ಮಿಕ ಬೆಂಕಿ. ಕಾರವಾರ ತಾಲೂಕಿನ ಕೇರವಡಿ ಗ್ರಾಮದಲ್ಲಿ ಬೇಕರಿ ಸಾಗಿಸುತ್ತಿದ್ದ ಓಮ್ನಿಗೆ ಆಕಸ್ಮಿಕ ಬೆಂಕಿ ತಗುಲಿದ್ದರಿಂದ ಓಮ್ನಿ ಸಂಪೂರ್ಣ ಭಸ್ಮವಾಗಿದೆ. ಚಾಲಕ ಹಾಗೂ ಓರ್ವ ಪ್ರಯಾಣಿಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಬೆಂಕಿ ನಂದಿಸಿದ್ದಾರೆ. ಈ ಕುರಿತು ಮಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಳಿಯಾಳದ ತಾನಾಜಿ ಗಲ್ಲಿಯಲ್ಲಿ 22 ಲಕ್ಷ ವೆಚ್ಚದ ಹೈಟೆಕ್ ಅಂಗನವಾಡಿ. ಹಳಿಯಾಳ ಒಂದು ಬದಿಯಲ್ಲಿ ಸುಂದರವಾದ ಕೈತೋಟ, ಮತ್ತೊಂದೆಡೆ ಆಟದ ಮೈದಾನದಲ್ಲಿ ಆಟಿಕೆಗಳು. ಹೊಸ ಕಟ್ಟಡದ ಒಳಗೆ ಮಕ್ಕಳಿಗೆ, ಗರ್ಭಿಣಿಯರಿಗೆ ಹಾಗೂ ಬಾಣಂತಿಯರಿಗೆ ಸುಸಜ್ಜಿತ ಕೊಠಡಿ, ಅಡುಗೆ ಕೋಣೆ, ದಾಸ್ತಾನು ಕೊಠಡಿ, ಶೌಚಾಲಯ ಎಲ್ಲವೂ ಸುವ್ಯವಸ್ಥಿತ. ಇದು ಪಟ್ಟಣದ ತಾನಾಜಿ ಗಲ್ಲಿಯಲ್ಲಿ 22 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹೈಟೆಕ್ ಅಂಗನವಾಡಿಯ ಸ್ಥೂಲ ಪರಿಚಯ.
ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕೋಕಾ ಕೋಲಾ ಕಂಪನಿಯ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಹಾಗೂ ಶಾಸಕರ ಅನುದಾನದಡಿ ಇದನ್ನು ನಿರ್ಮಿಸಲಾಗಿದೆ. ಇಲ್ಲಿನ ಅಂಗನವಾಡಿ ಕೇಂದ್ರಕ್ಕೆ ಈ ಮೊದಲು ಸ್ವಂತ ಕಟ್ಟಡವಿರಲಿಲ್ಲ. ಇದು ಗಮನಕ್ಕೆ ಬಂದ ಬಳಿಕ ಶಾಸಕ ಆರ್.ವಿ. ದೇಶಪಾಂಡೆ ಕಾರ್ಯಪ್ರವೃತ್ತರಾದರು. ಪುರಸಭೆಗಾಗಿ ಮೀಸಲಿಟ್ಟ ಭೂ ಪರಿವರ್ತನೆ ಮಾಡಿದ ಜಾಗವನ್ನು ಗುರುತಿಸಿ ಅಂಗನವಾಡಿ ಕಟ್ಟಡಕ್ಕೆ ಮಂಜೂರು ಮಾಡಿಸಿದರು. ಕೋಕಾ ಕೋಲಾ ಕಂಪನಿಯು 18 ಲಕ್ಷ ಹಾಗೂ ಶಾಸಕರ ಅನುದಾನದಿಂದ 4 ಲಕ್ಷವನ್ನು ಬಿಡುಗಡೆ ಮಾಡಿ ಕಟ್ಟಡವನ್ನು ನಿರ್ಮಿಸಲಾಯಿತು. ಇಲ್ಲಿ ದಿನದ 24 ಗಂಟೆಯೂ ನೀರಿನ ಸೌಲಭ್ಯವಿದೆ. ಯಲ್ಲಾಪುರದಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯಿಂದ ಹಿಂದೂಗಳ ಸರಣಿ ಹತ್ಯೆ ಖಂಡಿಸಿ ತಹಶೀಲ್ದಾರ್ ಅವರ ಮುಖಾಂತರ ಗೃಹ ಮಂತ್ರಿಗಳಿಗೆ ಮನವಿ. ಯಲ್ಲಾಪುರದಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯಿಂದ ಸೋಮೇಶ್ವರ್ ನಾಯ್ಕ್ ಮತ್ತು ಶರತ್ ಕುಮಾರ್ ಜಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ದೇಶದಲ್ಲಿ ಹಿಂದೂಗಳ ಸರಣಿ ಹತ್ಯೆಯನ್ನು ಖಂಡಿಸಿ ಹತ್ಯೆ ಮಾಡಿದವರಿಗೆ ಯೋಗ್ಯ ಶಿಕ್ಷೆಯನ್ನು ನೀಡುವಂತೆ ಮತ್ತು ಮುಂದಿನ ದಿನಗಳಲ್ಲಿ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ನೀಡಬೇಕೆಂದು ಮಾನ್ಯ ತಹಶೀಲ್ದಾರರು ಯಲ್ಲಾಪುರ ಇವರ ಮುಖಾಂತರ ಮಾನ್ಯ ಗೃಹ ಮಂತ್ರಿಗಳಿಗೆ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಗಾಂವ್ಕರ್, ವಿನೋದ್ ತಳೇಕರ್, ಚೇತನ್ ಮಂಡಗೋಳ್ಳಿ, ಮಂಜುನಾಥ್ ಹೆಗಡೆ, ಮಹಾಬಲೇಶ್ವರ್ ನಾಯ್ಕ್, ಸತೀಶ್ ಹುಲ್ಗೋಡ ಮುಂತಾದವರು ಇದ್ದರು. ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 4 ಕರೋನಾ ಪಾಸಿಟಿವ್ ಕೇಸ್. ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 4 ಕರೋನಾ ಪಾಸಿಟಿವ್ ಕೇಸ್ ದೃಢಪಟ್ಟಿದೆ. ಕುಮಟಾ 2 ಹಾಗೂ ಹಳಿಯಾಳದಲ್ಲಿ 2. ಅದರಂತೆ 2 ಕರೋನಾ ಸೋಂಕಿತರು ಗುಣಮುಖ ಹೊಂದಿ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕಾರವಾರ 1, ಸಿರಸಿ 1. ಇನ್ನುವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 14,712 ಕರೋನಾ ಪಾಸಿಟಿವ್ ಕೇಸ್ ಸಿಕ್ಕಿದೆ. ಅದರಂತೆ 14,509 ಕರೋನಾ ಸೋಂಕಿತರು ಗುಣಮುಖ ಹೊಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು 16 ಕರೋನಾ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.